ಉಳ್ಳಾಲ ನಗರಸಭಾ ಅಮೃತ ನಗರೋತ್ಥಾನ 4 ಹಂತದ ಮುನ್ಸಿಪಾಲಿಟಿ ಯೋಜನೆಯ ಅನುದಾನದಡಿ 7ನೇ ವಾರ್ಡಿನ ಪಾಂಡೆಲ್ ಪಕ್ಕ ರಸ್ತೆ ಕಾಂಕ್ರೀಟೀಕರಣಕ್ಕೆ ಸಭಾಧ್ಯಕ್ಷ ಯುಟಿ ಖಾದರ್ ಅನುದಾನವನ್ನು ಒದಗಿಸಿದ್ದು ಇದರ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಉಳ್ಳಾಲ ನಗರಸಭಾ ಅಧ್ಯಕ್ಷೆ ಶಶಿಕಲಾ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಿದರು. ಉಳ್ಳಾಲ ನಗರಸಭಾ ಮಾಜಿ ಅಧ್ಯಕ್ಷ ದಿನೇಶ್ ರೈ ಮಾತನಾಡಿ, ಹಲವಾರು ವರ್ಷಗಳಿಂದ ಬೇಡಿಕೆಯನ್ನಿಟ್ಟಿದ್ದ ಈ ಪರಿಸರದ ಜನರ ಮನವಿಗೆ ಸ್ಪಂದಿಸಿ ಸಭಾಧ್ಯಕ್ಷ ಯುಟಿ ಖಾದರ್ ಅವರು ರಸ್ತೆ ಕಾಂಕ್ರೀಟೀಕರಣಕ್ಕೆ ಅನುದಾನ ಒದಗಿಸಿದ್ದಾರೆ. ಚರಂಡಿ ಕಾಮಗಾರಿ ಮತ್ತು ನೀರಿನ ಪೈಪ್ಲೈನ್ ಹಾಗೂ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಹಾಕಲು ಮನವಿ ಮಾಡಿದ್ದಾರೆ. ಅದನ್ನು ಮುಂದಿನ ದಿನಗಳಲ್ಲಿ ತ್ವರಿತವಾಗಿ ಸ್ಪಂದಿಸುತ್ತೇವೆ ಎಂದರು. ತುಂಬ ನಗರೋತ್ಥಾನದಲ್ಲಿ ತುಂಬ ಹಣವನ್ನು ಇಟ್ಟು ಈ ಪ್ರದೇಶದ ಜನರ ಕಷ್ಟಕ್ಕೆ ಸ್ಪಂದಿಸಿದಂಥ ಸನ್ಮಾನ್ಯ ಸ್ಪೀಕರ್ ಆಗಿರ್ತಕ್ಕಂಥ ಯುಟಿ ಖಾದರ್ ಅವರಿಗೆ ನಾನು ಬ್ಲಾಕಿನ ಉಪಾಧ್ಯಕ್ಷರ ನೆಲೆಯಲ್ಲಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಭಾಗದ ಎಲ್ಲ ಜನರ ಇನ್ನೂ ಕೂಡ ಅನೇಕ ಬೇಡಿಕೆಗಳಿದೆ. ಇದನ್ನು ಕೂಡ ನಾವು ಅಧ್ಯಕ್ಷರ ಗಮನಕ್ಕೆ ತರ್ತೇವೆ. ಪ್ರಪ್ರಥಮವಾಗಿ ಇಲ್ಲಿ ಒಂದು ಚರಂಡಿ ವ್ಯವಸ್ಥೆಯನ್ನು ಮಾಡಬೇಕು. ಅದೇ ರೀತಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ವ್ಯವಸ್ಥೆ ಆಗಬೇಕು. ಅದೇ ರೀತಿಯಲ್ಲಿ ವಿದ್ಯುತ್ ಕಂಬಗಳನ್ನು ಟ್ರಾನ್ಸ್ಫಾರ್ಮರ್ ಕೂಡ ಹಾಕಬೇಕು ಅಂತೇಳಿ ಇಲ್ಲಿಯ ಜನರ ಬೇಡಿಕೆ ಇದೆ. ಸನ್ಮಾನ್ಯ ಯುಟಿ ಖಾದರಲ್ಲಿ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಭಾಗದ ಜನ ತಮ್ಮನ್ನು ನಂಬಿಕೊಂಡು ಅನೇಕ ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟುಕೊಂಡು ಈ ಭಾಗದ ಅಭಿವೃದ್ಧಿಗೆ ಶ್ರಮಪಟ್ಟಂಥ ತಮಗೆ ಅಭಿನಂದನೆಯನ್ನು ಅವರ ಪರವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ. ಹಾಗೆಯೇ ಈ ಭಾಗದ ಎಲ್ಲ ಜನರ ಏನು ಬೇಡಿಕೆಗಳಿದೆ ಅದಕ್ಕೆ ತ್ವರಿತವಾಗಿ ತಾವುಗಳು ಸ್ಪಂದಿಸಬೇಕು ಅಂತೇಳಿ ಈ ಮೂಲಕ ವಿನಂತಿಯನ್ನು ಮಾಡುತ್ತಾ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆಲ್ಲರಿಗೂ ಕೂಡ ವಂದಿಸುತ್ತಾ. ಉಳ್ಳಾಲ ನಗರಸಭಾ ಸದಸ್ಯೆ ರೇಷ್ಮಾ ಜಗದೀಶ್ ಮಾತನಾಡಿ, ಈ ರಸ್ತೆ ಕಾಂಕ್ರೀಟೀಕರಣಕ್ಕೆ ಅನುದಾನ ಒದಗಿಸಿದ ಸಭಾಧ್ಯಕ್ಷ ಯುಟಿ ಖಾದರ್ ಮತ್ತು ಸಹಕರಿಸಿದ ನಗರಸಭೆಯ ಅಧ್ಯಕ್ಷೆ ಶಶಿಕಲಾ, ಅಯ್ಯೂಬ್ ಮಂಚಿಲಾ ಮತ್ತು ಯುಎ ಇಸ್ಮಾಯಿಲ್ ಅವರಿಗೆ ಧನ್ಯವಾದ ತಿಳಿಸಿದರು. ನಗರೋತ್ಥಾನ ಯೋಜನೆಯಲ್ಲಿ ಪಾಂಡೆಲ್ ಪಕ್ಕ ರಸ್ತೆಯಲ್ಲಿ ನಗರೋತ್ಥಾನದಲ್ಲಿ ನಮ್ಮ ಹಣವನ್ನು ಸ್ಯಾಂಕ್ಷನ್ ಮಾಡಿದ ನಗರಸಭಾ ನಮ್ಮ ಸಭಾಪತಿಯಾದ ಯುಟಿ ಖಾದರ್ ಅವರಿಗೆ ನಾನು ಆರ್ಥಿಕವಾಗಿ ಸ್ವಾಗತಿಸುತ್ತೇನೆ. ಅದೇ ರೀತಿ ನನಗೆ ಸಂಪೂರ್ಣವಾಗಿ ಸಹಕಾರ ನೀಡಿದೆ. ನಾನು ಯಾವಾಗಲೂ ಹೋಗಿ ಅಧ್ಯಕ್ಷರ ಹತ್ರ ಇರುವಾಗ ಮತ್ತು ಇಸ್ಮಾಯಿಲ್ ಅವರು ಕೂಡ ಇರ್ತೆ, ಮತ್ತು ಅಯ್ಯೂಬ್ ಮಂಚಿಲ್ ಉಪಾಧ್ಯಕ್ಷ ಅವರ ಹತ್ರ ಕೂಡ ಇರುತ್ತೆ. ಇಲ್ಲಿಗೆ ಒಂದು ರೋಡ್ ಮಾಡಿ ಯಾಕೆಂದರೆ ಅಲ್ಲಿ ನಡೀಲಿಕ್ಕೆ ಆಗಿದೆ. ಆ ಟರ್ಮಿನಲ್ಲಿ ಚಿತ್ರಗಳ ಅಧ್ಯಕ್ಷರಾಗಿರುವಾಗ 30 ಲೋಡ್ ಇಲ್ಲಿಗೆ ಮಣ್ಣನ್ನು ಒದಗಿಸಿ ರೋಡ್ ಲೆವೆಲ್ ಮಾಡಿಕೊಟ್ಟಿದ್ರು. ಸಡನ್ ಆಗಿ ಇಲ್ಲಿ ಒಂದು 6 ಮನೆ ಇರುವಾಗ ಈಗಾಗಲೇ 40 ಮನೆಯಾಗಿ ರೋಡ್ ನಾಲ್ಕಾದಾಗ ನಮಗೆ ಇಸ್ಮಾಯಿಲ್ ಮತ್ತು ಶಶಿಕಲಾ ಅಯ್ಯೂಬ್ ಮಂಚಿಲ್ ಭರವಸೆ ಕೊಟ್ಟು ಈ ರೋಡನ್ನು ಸಭಾಪತಿಯವರ ಹತ್ರ ಹೇಳಿ ಮಾಡಿಸುವಂತೆ. ಉಳ್ಳಾಲ ನಗರಸಭೆಯ ಮಾಜಿ ಉಪಾಧ್ಯಕ್ಷ ಅಯ್ಯೂಬ್ ಮಂಚಿಲಾ, ಸದಸ್ಯರಾದ ಯುಎ ಇಸ್ಮಾಯಿಲ್, ಅಜೀಜ್, ಪಾಂಡೆಲ್ ಪಕ್ಕಾ ಮಸೀದಿಯ ಅಧ್ಯಕ್ಷ ಅಬ್ದುಲ್ಲಾ, ಪ್ರಮುಖರಾದ ಮನ್ಸೂರ್ ಮಂಚಿಲಾ, ಜಾಫರ್ ಆರ್ಕೆ, ಶರೀಫ್ ಪಾಂಡೆಲ್ ಪಕ್ಕ, ಹಮ್ಜಾ ಪಾಂಡೆಲ್ ಪಕ್ಕ, ಗೋಪಾಲ್ ಕೊಟ್ಟಾರ, ಅಫ್ರೀದ್ ಕೊಟ್ಟಾರ, ಜಿಯಾದ್ ಪಾಂಡೆಲ್ ಪಕ್ಕ, ದೇವಕಿ ಉಳ್ಳಾಲ್, ಅಮಿತಾ, ಕಬೀರ್ ಬಿ ಬೋಯ್ಸ್, ರಾಜು ಬಂಡಸಾಲೆ ಮೊದಲಾದವರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.